ಕಲೆಯಲ್ಲಿ ಅದೆಷ್ಟು ಪ್ರತಿಭೆಗಳು ನಾನಾ ರೀತಿಯ ಕೈಚಳಕ ತೋರಿಸಿದ್ದಾರೆ. ಆದರೆ ಇಲ್ಲೊಂದು ವಿದ್ಯಾರ್ಥಿಗಳ ತಂಡ ತಾವು ಯಾರಿಗೂ ಕಮ್ಮಿ ಇಲ್ಲ ಎಂಬಂತೆ ಕಲೆಯಲ್ಲಿ ತಮ್ಮ ವಿಶೇಷ ಕೈಚಳಕ ತೋರಿಸಿದ್ದಾರೆ. ಅಷ್ಟಕ್ಕೂ ಯಾರವರು, ಅವರು ಬಿಡಿಸಿದ ಚಿತ್ರವಾದರೂ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಅತ್ಯಾಕರ್ಷಕವಾಗಿ ಮೂಡಿಬಂದ ದಾಸವಾಳದ ಮಕರಂದ ಹೀರುವ ಚಿಟ್ಟೆಗಳ ಕಲರವ, ಕಾಲಿಗೋಡಿಯಲ್ಲಿ ಮೂಡಿಬಂದ ಬಣ್ಣಗಳ ಚಿತ್ತಾರ. ಈ ದೃಶ್ಯ ಕಂಡುಬಂದಿದ್ದು ಮಂಗಳೂರು ನಗರದ ಮಣ್ಣಗುಡ್ಡೆಯಲ್ಲಿ. ಹೌದು, ವಿದ್ಯಾರ್ಥಿಗಳ ತಂಡವೊಂದು ಮಾಡರ್ನ್ ಆರ್ಟ್ ಬಿಡಿಸುವ ಮೂಲಕ ವಿಭಿನ್ನವಾದ ಯೋಚನೆಗೆ ಮುಂದಾಗಿದ್ದಾರೆ. ಈ ಬಗ್ಗೆ ವಿದ್ಯಾರ್ಥಿನಿ ಮಲೈಕಾ ಸಿಕ್ವೇರಾ ಮಾತನಾಡಿ, ಆರ್ಟ್ ಎಕ್ಸಿಬಿಷನ್ ಮಾಡಬೇಕು ಅಂತ ಪ್ಲೇಸ್ ಸರ್ಚ್ ಮಾಡಬೇಕಾದ್ರೆ ಈ ಒಂದು ಸ್ಥಳ ಸಿಕ್ಕಿದೆ. ಆದರೆ ಕೊರೋನಾ ಹಿನ್ನೆಲೆ ಅದು ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಇಲ್ಲಿ ಒಂದು ವಾಲ್ ಖಾಲಿಯಾಗಿದ್ರಿಂದ ಇಲ್ಲೇ ಡಿಫರೆಂಟ್ ಮಾಡರ್ನ್ ಆರ್ಟ್ ಮಾಡಿದ್ದೇವೆ ಅಂತ ಹೇಳಿದ್ರು. ನಾವೆಲ್ಲರೂ ಒಂದು ಟೀಮ್ ಆಗಿ ಈ ಮ್ಯೂರಲ್ ಅನ್ನು ಮಾಡುತ್ತಿದ್ದಾರೆ. ನಾವೆಲ್ಲರೂ 19 ಇಯರ್ಸ್ ಓಲ್ಡ್ ಸ್ಟೂಡೆಂಟ್ಸ್. ಇದು ಹೇಗಾಯ್ತಂತೆ, ನಾನು ಆ್ಯಕ್ಚುಲಿ ಆರ್ಟ್ ಎಕ್ಸಿಬಿಷನ್ ಅನ್ನು ಮಾಡಬೇಕೆಂದು ಒಂದು ಪ್ಲೇಸ್ ಸರ್ಚ್ ಮಾಡಿದ್ರಿ. ಆಗ ಒಂದು ಆಂಟಿ ಇದ್ದಾರೆ, ಅವರು ಗ್ಲೋರಿಯಾ ವೇಗಸ್, ಅವರು ಈ ಪ್ಲೇಸನ್ನು ತೋರಿಸ್ತಿದ್ರು. ಹಾಗೆ ಮಾಡುವಾಗ ಅದು ಯಾವ ಕಾರಣದಲ್ಲಿ ಅದು ಆಗಲಿಲ್ಲ, ಯಾಕೆಂದರೆ ಕೊರೋನಾ ಮತ್ತು ತುಂಬ ಜನರು ಸೇರುವ ಅದು ಆರ್ಟ್ ಎಕ್ಸಿಬಿಷನ್ ಹಾಗೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಇವರು ಒಂದು ಈ ಕಂಪ್ಲೀಟ್ ವಾಲ್ ಬ್ಲ್ಯಾಂಕ್ ಇತ್ತು. ಹಾಗೆ ಅವರು ಕೇಳಿದರು, ಇಲ್ಲಿ ಒಂದು ಮ್ಯೂರಲ್ ಅಥವಾ ಒಂದು ಗ್ರಾಫಿಟಿ ಮಾಡ್ಬೋದಾ. ನಾವೆಲ್ಲರೂ ನಾನು ಬಂದೆ, ಇದೆಲ್ಲ ನೋಡಿ ಒಂದು ಮಾಡ್ಬೋದು, ಹಾಗೆ ಒಂದು ನ್ಯೂ ಟೈಪ್ ಮಾಡರ್ನ್ ಆರ್ಟಲ್ಲಿ ಹಾಗೆ ಮಾಡುವಂತ ಯೋಚಿಸಿದ್ರು. ಮತ್ತು ನಾವು ಒಂದು 1 ವೀಕ್ ಲೇಟರ್ ನಾವು ಎಲ್ಲರೂ ಒಟ್ಟಿಗೆ ಸೇರಿ, ನಾವೆಲ್ಲ ಫ್ರೆಂಡ್ಸ್, ಅಂದರೆ 2 ಆರ್ಟಿಸ್ಟ್ ಕೂಡ ಇದ್ದಾರೆ ಇಲ್ಲಿ, ಸಿಮೋನಾ ಫೆರ್ನಾಂಡಿಸ್ ಮತ್ತು ಆಮ್ನಾ ಕತ್ರಿ, ಮತ್ತು ನನ್ನ ಕೆಲವರು ಫ್ರೆಂಡ್ಸ್ ರಿನ್ನಿ ನೊರೊನ್ನ, ಸಹಾನಿಕಾ ಶನಾಯ್ ಮತ್ತು ಲತಿಶಾ ಡಿಕಾಸ್ಟಾ, ನಾವರೆಲ್ಲ ಒಂದು ಗ್ರೂಪ್ ಆಫ್ 6 ಗರ್ಲ್ಸ್, ನಾವೆಲ್ಲ ಸೇರಿ ಈ ಮ್ಯೂರಲನ್ನು ಈಗ ನಾವು 9th ಅಥವಾ 10th ಡೇಟಲ್ಲಿ ಇದ್ದಾರೆ. ಬಳಿಕ ಗ್ಲೋರಿಯಾ ವೇಗಸ್ ಮಾತನಾಡಿ, ಆರ್ಟ್ ರಿಲೇಟೆಡ್ ಏನಾದರೂ ಮಾಡಬೇಕು ಅನ್ನುವಂತಹ ಯೋಚನೆ ಬಂದಾಗ ಈ ಒಂದು ಐಡಿಯಾ ಬಂದಿದೆ. ಹಾಗಾಗಿ ಯಂಗ್ ಆರ್ಟಿಸ್ಟ್ಗಳಿಂದ ಈ ಒಂದು ಪೈಂಟಿಂಗ್ ಅದ್ಭುತವಾಗಿ ಮೂಡಿಬಂದಿದೆ. ಆರ್ಟ್ ಎಲ್ರಿಗೂ ರೀಚ್ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ ಎಂದರು. ವರ್ಲ್ಡ್ ಆರ್ಟ್ ಡೇ ಅಂತ ಹೇಳಿ ಏಪ್ರಿಲ್ 14-15 ಇತ್ತು. ಸೊ ಆವಾಗ ಈ ಯಂಗ್ ಆರ್ಟಿಸ್ಟ್ ಮಲೈಕಾ ಸಿಕ್ವೇರಾ ಆ ಟೈಮಲ್ಲಿ ಅಪ್ರೋಚ್ ಮಾಡಿದ್ರು, ಹೀಗೆ ನನಗೆ ಆರ್ಟ್ ಎಕ್ಸಿಬಿಷನ್ ಮಾಡಬೇಕಂತ ಹೇಳಿ. ಅದು ಈ ಕೋವಿಡ್ ದೆಸೆಯಿಂದ ಜನರನ್ನೆಲ್ಲ ಸೇರಿ ಎಲ್ಲ ಎಕ್ಸಿಬಿಷನ್ ಮಾಡುವ ಹಾಗೆ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನಾವು. ಸೊ ಏನು ಮಾಡಬೇಕು, ಏನಾದರೂ ಒಂದು ನಾವು ಮಾಡಬೇಕು ಆರ್ಟ್ ರಿಲೇಟೆಡ್. ಸೊ ನಾವು ಒಂದು ಆರ್ಟ್ ವರ್ಕ್ಶಾಪ್ ಇಟ್ಟು ಈ ಬೇರೆ ಆರ್ಟಿಸ್ಟ್ಗೆ ಕರೆದು ಒಂದು ಆರ್ಟ್ ವರ್ಕ್ಶಾಪ್ ಇಟ್ಟು, ಸೊ ದೇ ಕ್ಯಾನ್ ಎಕ್ಸಿಬಿಟ್ ದೇರ್ ಆರ್ಟ್ ಆ್ಯಂಡ್ ಟೀಚ್ ಆಲ್ಸೋ ದ ಆರ್ಟ್. ಆ ಪ್ಲ್ಯಾನಲ್ಲಿ ಈ ರೆಸ್ಟೋರೆಂಟ್ ಮ್ಯಾಂಗ್ಲೋ ಬೇಕಿಂಗ್ ಕಂಪನಿ ನನ್ನ ಫ್ರೆಂಡಿನ ಮಗಳದು ಓಶಿನ್ ಪೆರೇರಾ ಹೇಳಿ, ಸೊ ಇಲ್ಲಿ ಅವಳು ಅವಕಾಶ ಕೊಟ್ಟಳು ಅದು ಎಕ್ಸಿಬಿಷನ್, ಅದು ವರ್ಕ್ಶಾಪ್ ಮಾಡಲಿಕ್ಕೆ. ಆದರೆ ಡ್ಯೂ ಟು ದ ರೈಸ್ ಇನ್ ದ ನಂಬರ್ಸ್, ಕೋವಿಡ್ ನಂಬರ್ಸ್, ನಾವು ಡಿಸೈಡ್ ಮಾಡಿದ್ದು ಬೇಡ, ಜನರನ್ನು ಒಟ್ಟಾಗಿ ಕುಡಿಸೋದು ಕರೆಕ್ಟ್ ಅಲ್ಲ ಈಗ. ಸೊ ಈ ಥರ ಏನು ಮಾಡೋದು, ಯಾವ ಥರ ನಾನು ಒಂದು ಶೈನ್ ಆಗ್ಬೋದು ಹೇಳಿದ್ದಕ್ಕೆ, ಓಕೆ ಅವರಿಗೆ ಒಂದು ಅವರ ಗೋಡೆ ಪೇಂಟ್ ಆಗಬೇಕಿತ್ತು. ಸೊ ನಾನೊಂದು ಅವಳಿಗೆ ಐಡಿಯಾ ಕೊಟ್ಟೆ, ಈ ಥರ ನೀನು ಪೇಂಟ್ ಮಾಡು ಅಂತ ಹೇಳಿ. ಸೊ ಅವಳ ಫ್ರೆಂಡ್ಸನ್ನೆಲ್ಲ ಸೇರಿ ದೇ ಟುಕ್ ಇಟ್ ಅಪ್ ಆ್ಯಸ್ ಅ ಚಾಲೆಂಜ್, ಲೈಕ್ ದೇ ವಿಲ್ ಡೂ ಇಟ್. ಸೊ ಆ ಥರ ನಾನು ಅವರನ್ನು ಸಪೋರ್ಟ್ ಮಾಡ್ತಾ ಇದ್ದೇನೆ, ಜಸ್ಟ್ ಸಪೋರ್ಟರ್ ಆ್ಯಂಡ್ ಅ ವೆಲ್ ವಿಶರ್. ಒಟ್ಟಿನಲ್ಲಿ ಕಾಲಿಗೋಡಿಯಲ್ಲಿ ವಿದ್ಯಾರ್ಥಿಗಳ ಅದ್ಭುತವಾದ ಕೈಚಳಕ ಮೂಡಿಬಂದಿದ್ದು, ಇವರ ಈ ಕಲೆ ಎಲ್ಲೆಡೆ ಪಸರಿಸಲಿ ಎಂಬುದೇ ನಮ್ಮ ಆಶಯ. ಶರತ್ ಸಾಲಿಯಾನ್, V4 ನ್ಯೂಸ್, ಮಂಗಳೂರು.